ನಮಸ್ಕಾರ. ಬೋಧಿ ಕಾಯಸ್ಥರ ದಂತಕಥೆ ಪ್ರಕೃತಿಯ ನಿಯಮಗಳನ್ನು ಮೀರಿದ ಭಕ್ತಿ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮಿಥಿಲಾ ನಾಡಿನ ಸಾಂಸ್ಕೃತಿಕ ಹೃದಯ ಭಾಗದಿಂದ ಬಂದಿರುವ ಒಂದು ಅದ್ಭುತ ಕಾಲಾತೀತ ಕಥೆಯನ್ನು ನೋಡಲಿದ್ದೇವೆ. ಇದು ಕೇವಲ ಒಂದು ಕಥೆಯಲ್ಲ, ಭಕ್ತಿ ಮತ್ತು ಪ್ರಕೃತಿಯ ನಿಯಮಗಳನ್ನೇ ಮೀರಿದ ಒಂದು ರೋಮಾಂಚಕ ಪವಾಡದ ದಂತಕಥೆ. ಬನ್ನಿ ಶುರು ಮಾಡೋಣ. ರಾಜ ದರ್ಬಾರಿನ ಒಬ್ಬ ಸಾಮಾನ್ಯ ಸೇವಕ ಪ್ರಕೃತಿಯ ನಿಯಮಗಳನ್ನೇ ಬದಲಾಯಿಸಿ ಶತಮಾನಗಳ ಸಾಹಿತ್ಯಕ್ಕೆ ಸ್ಫೂರ್ತಿಯಾಗಲು ಹೇಗೆ ಸಾಧ್ಯ? ಒಂದು ಕ್ಷಣ ಯೋಚಿಸಿ ನೋಡಿ. ಈ ಪ್ರಶ್ನೆ ನಮ್ಮ ಸಾಮಾನ್ಯ ತರ್ಕವನ್ನು ಸಂಪೂರ್ಣವಾಗಿ ಮೀರಿಸುತ್ತದಲ್ವಾ? ಹೌದು, ಇದು ಅಚಲವಾದ ನಂಬಿಕೆಯ ಆಧಾರದ ಮೇಲೆ ನಿಂತಿರುವ ಒಂದು ಶಾಶ್ವತ ಪರಂಪರೆಗೆ ಅಡಿಪಾಯ ಹಾಕುವಂಥ ಕಥೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮ ಕಥಾನಾಯಕನ ಹೆಸರು ಬೋಧಿ ಕಾಯಸ್ಥ. ಇವರು ಮಿಥಿಲಾ ರಾಜನ ಆಸ್ಥಾನದಲ್ಲಿ ಒಬ್ಬ ಸೇವಕರಾಗಿದ್ರು. ಆದ್ರೆ ಇವರ ವಿಶೇಷತೆ ಏನು ಗೊತ್ತಾ? ಅಧಿಕಾರದ ಕೇಂದ್ರಬಿಂದುವಿನಲ್ಲಿದ್ರೂ ಇವರು ಸಂಪೂರ್ಣ ಪರಿಶುದ್ಧವಾದ ಮತ್ತು ನಿಷ್ಕಳಂಕವಾದ ಜೀವನ ನಡೆಸ್ತಿದ್ರು. ಅವರ ಬದುಕು ಇತರರಿಗಿಂತ ತೀರಾ ವಿಭಿನ್ನವಾಗಿತ್ತು. ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಒಂದು ಕಡೆ ಆಕರ್ಷಕ ರಾಜನ ಆಸ್ಥಾನ. ಅಲ್ಲಿ ಸದಾ ಅಧಿಕಾರ, ಅಪಾರ ಸಂಪತ್ತು ಮತ್ತು ದಿನನಿತ್ಯ ಸಾಕಷ್ಟು ಪ್ರಲೋಭನೆಗಳು ಇದ್ದೇ ಇರ್ತವೆ. ಆದರೆ ಇನ್ನೊಂದು ಕಡೆ ಬೋಧಿಕಾಯಸ್ಥರ ಸಂಪೂರ್ಣ ಭಿನ್ನವಾದ ವೈಯಕ್ತಿಕ ಜೀವನ. ಅವರು ಹಿಂಸೆ, ದುರಾಸೆ ಮತ್ತು ಯಾವುದೇ ಕೆಟ್ಟ ಆಸೆಗಳಿಂದ ಸಂಪೂರ್ಣವಾಗಿ ದೂರವಿದ್ರು. ಅಂಥ ವಾತಾವರಣದ ನಡುವೆಯೂ ಅವರ ಮನಸ್ಸು ಎಂದಿಗೂ ಕಲುಷಿತಗೊಳ್ಳಲೇ ಇಲ್ಲ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಅಷ್ಟೇ ಅಲ್ಲ, ಅವರು ಕೇವಲ ಆದರ್ಶಗಳ ಬಗ್ಗೆ ಮಾತನಾಡುತ್ತಿರಲಿಲ್ಲ, ತಾವು ನಂಬಿದ್ದನ್ನು ಕಟ್ಟುನಿಟ್ಟಿನಾಗಿ ಪಾಲಿಸುತ್ತಿದ್ದರು. ರಾಜನಿಂದ ಬರುವ ದೈನಂದಿನ ವೇತನದಲ್ಲಿ ತಮಗೆ ಅತ್ಯಗತ್ಯವಿದ್ದಷ್ಟನ್ನು ಮಾತ್ರ ಇಟ್ಟುಕೊಳ್ಳುತ್ತಿದ್ದರು. ಉಳಿದ ಪ್ರತಿಯೊಂದು ನಾಣ್ಯವನ್ನು ನೇರವಾಗಿ ಸಮಾಜದ ಸೇವೆಗೆ ಮತ್ತು ದಾನಧರ್ಮಕ್ಕೆ ಮೀಸಲಿಡುತ್ತಿದ್ದರು. ಸಂಪತ್ತನ್ನು ಕೂಡಿಡುವ ಲವಲೇಶದ ಆಸೆಯೂ ಅವರಿಗಿರಲಿಲ್ಲ. ಅವರ ಈ ನಿಷ್ಕಳಂಕ ನಡತೆಯ ಹಿಂದಿನ ಪ್ರಬಲ ಶಕ್ತಿ ಯಾವುದಾಗಿತ್ತು ಅಂದ್ರೆ ಅವರಲ್ಲಿದ್ದ ಆಳವಾದ ಭಕ್ತಿ. ಅವರು ಭೋಲಾಬಾಬಾ ಅಂದ್ರೆ ಶಿವನ ಪರಮ ಭಕ್ತರಾಗಿದ್ರು. ಯಾವುದೇ ಆಡಂಬರವಿಲ್ಲದೆ ಅತ್ಯಂತ ಮೌನವಾಗಿ ಆದರೆ ದೃಢವಾಗಿ ಅವರು ಮಾಡುತ್ತಿದ್ದ ನಿಯಮಿತ ಪೂಜೆ ಮತ್ತು ಅವರ ಅಚಲವಾದ ನಂಬಿಕೆಯೇ ಅವರ ಇಡೀ ಅಸ್ತಿತ್ವದ ಮೂಲಾಧಾರವಾಗಿತ್ತು. ಇಲ್ಲಿ ನಾವು ಒಂದು ಮುಖ್ಯವಾದ ಸಾಂಸ್ಕೃತಿಕ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಲೇಬೇಕು. ಅದೇ ಗಂಗಾ ಲಾಭ. ಗಂಗಾ ಲಾಭ ಅಂದ್ರೆ ಪವಿತ್ರ ಗಂಗಾ ನದಿಯ ದಡದಲ್ಲಿ ಕೊನೆಯುಸಿರೆಳೆದು ದೇಹವನ್ನು ತ್ಯಜಿಸಿ ಮೋಕ್ಷವನ್ನು ಪಡೆಯುವುದು. ಇದೊಂದು ಅತ್ಯಂತ ಪೂಜ್ಯವಾದ ಆಧ್ಯಾತ್ಮಿಕ ನಂಬಿಕೆ. ವಯಸ್ಸಾದಂತೆ ಬೋಧಿಕಾಯಸ್ಥರಿಗೆ ಇದೇ ಗಂಗಾಲಾಭ ಪಡೆಯುವುದು ತಮ್ಮ ಜೀವನದ ಅಂತಿಮ ಗುರಿಯಾಗಿ ಬದಲಾಯಿತು. ಹೀಗೆ ವಯಸ್ಸಾಗ್ತಿದ್ದಂತೆ ಅಂತ್ಯ ಸಮೀಪಿಸ್ತಿದೆ ಅಂತ ಅವರಿಗೆ ಅರಿವಾಯಿತು. ಆಗ ಅವರು ಅತ್ಯಂತ ಧೈರ್ಯದಿಂದ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡ್ರು. ತಮ್ಮ ದೀರ್ಘಕಾಲದ ಸೇವೆ, ಪ್ರೀತಿಯ ಕುಟುಂಬ ಮತ್ತು ರಾಜನ ಆಸ್ಥಾನದ ಸಕಲ ಸೌಕರ್ಯಗಳನ್ನು ಬಿಟ್ಟು ತಮ್ಮ ಅಂತಿಮ ಆಧ್ಯಾತ್ಮಿಕ ಪಯಣವನ್ನು ಒಂಟಿಯಾಗಿ ಆರಂಭಿಸಿದ್ರು. ಅವರ ಜೀವನದ ಹಾದಿಯನ್ನು ಹಿಂತಿರುಗಿ ನೋಡಿದಾಗ ಆ ದೃಢಸಂಕಲ್ಪ ಎಷ್ಟು ಪ್ರಬಲವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತೆ. ದಶಕಗಳ ಕಾಲ ಆಸ್ಥಾನದ ನಿಷ್ಠಾವಂತ ಸೇವೆ, ನಂತರ ವಯಸ್ಸಾದ ಕಾಲ, ಆಮೇಲೆ ಪ್ರಾಪಂಚಿಕ ವ್ಯಾಮೋಹಗಳ ಸಂಪೂರ್ಣ ತ್ಯಾಗ ಮತ್ತು ಅಂತಿಮವಾಗಿ ಪವಿತ್ರ ಗಂಗಾನದಿಯತ್ತ ಅವರ ಒಂಟಿ ನಡಿಗೆ. ಈ ಪ್ರತಿಯೊಂದು ಘಟ್ಟವೂ ಅವರ ಅಪಾರ ವೈರಾಗ್ಯವನ್ನು ನಮಗೆ ತೋರಿಸ್ತದೆ. ಆದರೆ ಇಲ್ಲೊಂದು ದುರಂತ ಕಾದಿತ್ತು. ಅವರು ಬಹಳ ಶ್ರಮದಿಂದ ನಡೆಯುತ್ತಾ ಗಂಗಾನದಿಯ ಸಮೀಪಕ್ಕೆ ಬಂದ್ರು. ಆದರೆ ಕೇವಲ ಅರ್ಧ ಕೋಸ್ ಅಂದ್ರೆ ಗಂಗಾಮಾತೆಯ ಮಡಿಲಿಗೆ ಸೇರಲು ಕೇವಲ ಸ್ವಲ್ಪ ದೂರ ಇರುವಾಗ ಅವರ ದೇಹದ ಶಕ್ತಿ ಸಂಪೂರ್ಣವಾಗಿ ಕುಗ್ಗಿಹೋಯ್ತು. ಇನ್ನೊಂದು ಹೆಜ್ಜೆಯೂ ಮುಂದೆ ಇಡಲಾಗದಂತಹ ಅಸಹಾಯಕ ಪರಿಸ್ಥಿತಿ ನಿರ್ಮಾಣವಾಯಿತು. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಯಾರೇ ಆದ್ರೂ ನಿರಾಶೆಗೊಂಡು ಕುಸಿಯುತ್ತಿದ್ರು ಅಲ್ವಾ? ಆದ್ರೆ ಬೋಧಿಕಾಯಸ್ಥರು ಹಾಗೆ ಮಾಡ್ಲಿಲ್ಲ. ಬದಲಿಗೆ ಅವರು ಕುಳಿತಲ್ಲಿಂದಲೇ ಗಂಗಾಮಾತೆಗೆ ಒಂದು ಅಂತಿಮ ಅತ್ಯಂತ ಪ್ರಾಮಾಣಿಕವಾದ ಪ್ರಾರ್ಥನೆ ಮಾಡಿದ್ರು. ತಾವು ಇದ್ದಲ್ಲಿಂದಲೇ ತಮ್ಮನ್ನು ಪವಿತ್ರಗೊಳಿಸುವಂತೆ ಬೇಡಿಕೊಂಡ್ರು. ಇದು ಅವರ ಇಡೀ ಜೀವನದ ಭಕ್ತಿಗೆ ಎದುರಾದ ಅಂತಿಮ ಅಗ್ನಿ ಪರೀಕ್ಷೆಯಾಗಿತ್ತು. ಮತ್ತು ಇದು ಒಂದು ಅದ್ಭುತವನ್ನು ಅನಾವರಣಗೊಳಿಸುತ್ತೆ. ಪ್ರಕೃತಿಯ ನಿಯಮಗಳೇ ಬದಲಾದವು. ಸಾಕ್ಷಾತ್ ಗಂಗಾಮಾತೆಯೇ ತನ್ನ ದಡವನ್ನು ಮೀರಿ ಬಂದು ಬೋಧಿಕಾಯಸ್ಥರನ್ನು ತನ್ನೊಳಗೆ ವಿಲೀನಗೊಳಿಸಿಕೊಂಡಳು. ನದಿಯೇ ತನ್ನ ಭಕ್ತನ ಬಳಿಗೆ ಹರಿದು ಬಂದ ಈ ದೃಶ್ಯ ಅವರ ಅಪಾರ ಭಕ್ತಿಗೆ ಒಲಿದು ಪ್ರಕೃತಿಯೇ ತಲೆಬಾಗಿದ ಒಂದು ರೋಮಾಂಚಕ ಕ್ಷಣ. ಈ ಪವಾಡದ ಪ್ರಾಮುಖ್ಯತೆ ಬಹಳ ದೊಡ್ಡದು. ಇದು ಕೇವಲ ಪ್ರಕೃತಿಯ ನಿಯಮಗಳ ಉಲ್ಲಂಘನೆ ಅಲ್ಲ, ಬದಲಿಗೆ ಬೋಧಿಕಾಯಸ್ಥರ ನಿಷ್ಕಳಂಕ ಜೀವನಕ್ಕೆ ಸಿಕ್ಕ ನೇರವಾದ ಬಹುಮಾನ.
ಅವರು ಬೇರೆ ಯಾವುದೇ ಕಠಿಣವಾದ ತಪಸ್ಸು ಮಾಡಬೇಕಾಗಿರಲಿಲ್ಲ, ಯಾಕಂದ್ರೆ ಅವರ ಪ್ರಾಮಾಣಿಕ ಜೀವನವೇ ಒಂದು ದೊಡ್ಡ ತಪಸ್ಸಾಗಿತ್ತು. ಅವರಿಗೆ ನೇರವಾಗಿ ಸ್ವರ್ಗ ಪ್ರಾಪ್ತಿಯಾಯಿತು. ಇದು ಕೇವಲ ಬಾಯಿಂದ ಬಾಯಿಗೆ ಬಂದ ಕಾಲ್ಪನಿಕ ಕಥೆ ಅಂತ ಅನ್ಕೊಳ್ಬೇಡಿ. ಮಿಥಿಲಾ ಪ್ರದೇಶದ ಇತಿಹಾಸದಲ್ಲಿ ಇದು ಆಳವಾಗಿ ಬೇರೂರಿರುವ ಘಟನೆ. ಪ್ರಸಿದ್ಧ ವಿದ್ವಾಂಸರಾದ ಜ್ಯೋತಿರೀಶ್ವರರು ತಮ್ಮ ಸಂಸ್ಕೃತ ಗ್ರಂಥವಾದ ಪುರುಷ ಪರೀಕ್ಷಾದಲ್ಲಿ ಈ ಘಟನೆಯನ್ನು ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಇದು ಈ ದಂತಕಥೆಯ ಐತಿಹಾಸಿಕ ಮಹತ್ವವನ್ನು ಸಂಪೂರ್ಣವಾಗಿ ಸಾಬೀತುಪಡಿಸುತ್ತೆ. ಅಷ್ಟೇ ಅಲ್ಲ, ಈ ಮಹಾನ್ ಘಟನೆ ಮಹಾಕವಿ ವಿದ್ಯಾಪತಿಯವರಿಗೂ ಸ್ಫೂರ್ತಿಯಾಯಿತು. ಬಡ ಸುಖಸಾರ್ ಪಾವೋಲ್ ತುವಾ ತೀರೆ ಎಂಬ ಅವರ ಅತ್ಯಂತ ಪ್ರಸಿದ್ಧ ಮತ್ತು ಅಮರವಾದ ಮೈಥಿಲಿ ಕವಿತೆ ರಚನೆಯಾಗಲು ಇದೇ ಘಟನೆ ಕಾರಣವಾಯಿತು. ಈ ಮೂಲಕ ಈ ಕಥೆ ನಮ್ಮ ಸಾಂಸ್ಕೃತಿಕ ಇತಿಹಾಸದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆಯಿತು. ಹಾಗಾದ್ರೆ ಇಲ್ಲಿನ ನಿರ್ಣಾಯಕ ಅಂಶ ಏನೆಂದರೆ, ಕೇವಲ ಬಾಹ್ಯ ಆಚರಣೆಗಳಿಂದ ಜೀವನ ಪೂರ್ತಿಯ ಹೃದಯದ ಶುದ್ಧತೆ ಮತ್ತು ನಿಸ್ವಾರ್ಥ ದಾನವೂ ಅತ್ಯಂತ ಶ್ರೇಷ್ಠವಾದದ್ದು. ಬರೀ ಆಡಂಬರದ ಆಚರಣೆಗಳಿಂದ ಇಡೀ ಜೀವನವನ್ನು ಪ್ರಾಮಾಣಿಕತೆಯಿಂದ ಜೀವಿಸುವುದು ಅಂತಿಮವಾಗಿ ಶ್ರೇಷ್ಠ ಫಲವನ್ನು ನೀಡ್ತದೆ ಎಂಬುದೇ ಈ ಕಥೆಯ ಸಾರಾಂಶ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ನಿಜವಾದ ಭಕ್ತಿಗೆ ಬೃಹತ್ ಆಚರಣೆಗಳ ಅಗತ್ಯವಿದೆಯಾ, ಅಥವಾ ಸದಾ ಶುದ್ಧ ಮತ್ತು ಪ್ರಾಮಾಣಿಕವಾಗಿರುವ ಹೃದಯವಿದ್ದರೆ ಸಾಕೆ? ಈ ಪುರಾತನ ಜಾನಪದ ಕಥೆ ಇಂದಿನ ಕಾಲಕ್ಕೂ ಎಷ್ಟು ಪ್ರಸ್ತುತವಾಗಿದೆ ಅಲ್ವಾ? ಈ ಬಗ್ಗೆ ಖಂಡಿತ ಯೋಚಿಸಿ.